ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಈಗ ಋಷಿಮುನಿಗಳು ವೇನನಿಗೆ ತಮ್ಮ ಉಪದೇಶಗಳನ್ನು ಮುಗಿಸ್ತಾ ಇದ್ದಾರೆ. ಸೊ ಅವ್ರು ಬಂದದ್ದು ಆಕ್ಚುಲಿ ಬಹಳ ಕೋಪದಿಂದ ಬಂದರು. ಅವ್ರಿಗೆ ವೇನನನ್ನು ವೇನ ಹೆಚ್ಚು ಕಡೆ ಮಾತು ಕೇಳೋದಿಲ್ಲ ಅಂತ ಅವ್ರಾಗ್ಲೇ ಅವ್ರ ಮನವರಿಕೆ ಇತ್ತು. ಆದ್ರೂ ಕೂಡ ಅವರು ನೋಡೋಣ, ಇನ್ನೊಂದು ಅವಕಾಶ, ಕೊನೆಯದ ಒಂದು ನೋಡೋಣ, ವ್ಯಕ್ತಿ ಬದಲಾಗ್ಬೋದು ಅಂತ ಅವರು ಬಂದದ್ದವರು. ಸೊ ವರ್ಣಾಶ್ರಮ ಧರ್ಮ ಹೇಳಿದ್ರು. ವರ್ಣಾಶ್ರಮ ಧರ್ಮ ಪಾಲನೆ ಜನರು ಮಾಡಬೇಕು, ಅವ್ರ ಪಾಲನೆ ಮಾಡುವಂತೆ ನೀನು ನೋಡ್ಬೇಕು ಅಂತ. ವರ್ಣಾಶ್ರಮ ಧರ್ಮ ನಾವು ನೆನೆ ಕೇಳ್ತಾ ಇದ್ದಾಗೆ 4 ವರ್ಣಗಳು 4 ಆಶ್ರಮ. ಸೊ ಕೇವಲ ವಿಭಾಗ ಅಂತ ಅಲ್ಲ, ಅದರ ಕೊನೆಯ ಉದ್ದೇಶ ಕೃಷ್ಣನನ್ನು ತೃಪ್ತಿಪಡಿಸೋದು. ಕೃಷ್ಣ ತೃಪ್ತಿ ಆದ್ರೆ ಅದರಲ್ಲಿ ಪ್ರತಿಯೊಬ್ಬರಿಗೂ ತೃಪ್ತಿ ಆಗ್ತಾರೆ. ಸೊ ಅದು ಈಗ ಅವ್ರು ಹೇಳ್ತಾ ಇರೋದು, ಈಗ ಭಗವಂತನ ತೃಪ್ತಿ ಆದ್ರೆ ಎಲ್ಲರೂ ತೃಪ್ತಿ ಆಗ್ತಾರೆ. ಯಸ್ಮಿನ್ ತುಷ್ಟೇ ಜಗತ್ ತುಷ್ಟಂ. ಸೊ ಅವನು ತುಷ್ಟಿ ಆಗ್ಲಿಲ್ಲ ಅಂದ್ರೆ ಇಲ್ಲ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ತಾತ್ಕಾಲಿಕವಾದ ಸುಖ, ಇಂದ್ರಿಯ ಸುಖವನ್ನು ಅನುಭವಿಸ್ಬೋದಷ್ಟೇ. ಆದರೆ ನಿಜವಾದ ಶಾಶ್ವತ ಸುಖ ಮತ್ತೆ ನಮ್ಮ ಅಸ್ತಿತ್ವದ ಉದ್ದೇಶವೇ ನಾವು ಕೃಷ್ಣನ ವಿಭಿನ್ನ ಅಂಶವಾಗಿ ಅವನ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ಸ್ಥಿತಿ. ದೇಹದ ಭಾಗಗಳು ಹೇಗೆ ದೇಹಕ್ಕೆ ಸೇವೆ ಮಾಡುತ್ತೆ, ಆಗ ದೇಹದ ಭಾಗಗಳಿಗೆ ಆನಂದ ಹಾಗೆ ಸಿಗುತ್ತೆ, ಸಹಜವಾಗಿ ಸಿಗುತ್ತೆ. ಕೈಗಳು, ಕಾಲುಗಳು, ಕಣ್ಣು, ಮೂಗು, ಕಿವಿ ಪ್ರತಿಯೊಂದು ಪ್ರತ್ಯೇಕವಾಗಿ ಅವರು ತಮ್ಮ ಪೋಷಣೆ ಮಾಡೋ ಅಗತ್ಯ ಇಲ್ಲ. ಅವರು ಕೇಂದ್ರವಾದ ಹೊಟ್ಟೆ ಅದಕ್ಕೆ ಸೇವೆ ಮಾಡಿ ಅಷ್ಟೇ. ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೃಷ್ಣನ ವಿಸ್ತರಣೆ, ವಿಭಿನ್ನ ಅಂಶಗಳು, ಅವನ ಸೇವೆ ಮಾಡಬೇಕು. ಸೊ ಆದ್ರೆ ಏನ್ ಮಾಡೋದು ಇವತ್ತು ಈ ಚಿಂತನೆ ಇಲ್ಲ. ಪ್ರಭುಪಾದರು ಹೇಳ್ತಾ ಇರೋದು ಸೊ ಹಾಗೆ ಮೊದಲಿಗೆ ಸ್ವಲ್ಪ ಜ್ಞಾನ, ಸ್ವಲ್ಪ ತಿಳ್ಕೊಳ್ಬೇಕು, ತಿಳುವಳಿಕೆ ಬರ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಅವರು ತಸ್ಯ ರಾಗ್ನೋ ಮಹಾಭಾಗ ಭಗವಾನ್ ಭೂತ ಭಾವನಃ ಪರಿತುಷ್ಯತಿ ವಿಶ್ವಾತ್ಮ ತಿಷ್ಟತೋ ನಿಜ ಶಾಸನೆ. ಮೊದಲಿಗೆ ಸ್ವಲ್ಪ ತಿಳುವಳಿಕೆ ಬರಬೇಕು. ಯಾರು ಇವರು? ಭಗವಾನ್ ದೇವೋತ್ತಮ ಪರಮ ಪುರುಷ. ಅವನು ಭೂತ ಭಾವನ, ಎಲ್ಲದಕ್ಕೂ ಅವನು ಕಾರಣ. ಭೂತ ಭಾವನ ಅಂದ್ರೆ ಸಂಪೂರ್ಣ ವಿಶ್ವಕ್ಕೆ. ಆದ್ರೆ ಜನರು ಇವತ್ತು ಹೇಳ್ತಾರೆ, ಇಲ್ಲ, ಯಾರು ಏನು ಕಾರಣ ಇಲ್ಲ, ವಿಶ್ವ ಹೇಗೆ ಬಂತು ಅದು ಆಟೋಮ್ಯಾಟಿಕ್ ಆಗಿ ಬಂತು, ಅದಕ್ಕೆ ಏನು ಕಾರಣವೇ ಇಲ್ಲ. ಏನೋ ಒಂದು ಕೊನೆಗೆ ಯಾವುದೋ ಒಂದು ಮೊದಲಿಗೆ ಒಂದು ಸ್ಫೋಟ ಆಯ್ತು, ಆ ಸ್ಫೋಟದಲ್ಲಿಂದ ಆ ಸೊನ್ನೆಯಿಂದ ಇದ್ದದ್ದು ಬಿಗ್ ಬ್ಯಾಂಗ್, ಒಂದು ಸ್ಫೋಟ, ಬಾಂಬ್ ಎಕ್ಸ್ಪ್ಲೋಷನ್ ಆದ ರೀತಿಯಲ್ಲಿ ಒಂದು ಸ್ಫೋಟ ಆಗಿದ್ರಿಂದ ಎಲ್ಲ ಉದ್ಭವ ಆಯ್ತು. ಎಲ್ಲ ರಾಸಾಯನಿಕ ಪದಾರ್ಥಗಳು ಉದ್ಭವ ಆಯ್ತು. ಆಮೇಲೆ ಕ್ರಮೇಣವಾಗಿ ಜೀವಿಗಳು ಉದ್ಭವ ಆಯ್ತು. ಮತ್ತು ಒಂದೊಂದು ಜೀವಿಗಳು ವಿಕಾಸಗೊಂಡಂತೆ ಒಂದು ಸೆಲ್ಲಿಂದ ಮಲ್ಟಿ ಸೆಲ್, ಮತ್ತೆ ದೊಡ್ಡ ದೊಡ್ಡ ಜೀವಿಗಳಾದ್ರು, ಎಷ್ಟು ಲೋಕಗಳು, ಹಾಗೆ ದೊಡ್ಡ ದೊಡ್ಡ ಲೋಕಗಳು ಸೃಷ್ಟಿ ಆಯ್ತು. ಹೇಳ್ತಾ ಇರೋದಿಲ್ಲ, ರಾಜನಿಗೆ ಅವರು ತಿಳುವಳಿಕೆ ಕೊಡ್ತಾ ಇದ್ದಾರೆ ಮುನಿಗಳು. ಸೊ ಯಾರು ಈ ಭಗವಂತ ನೀನು ತುಷ್ಟಿ ಮಾಡ್ಬೇಕು, ನೀನು ಸಂತೋಷ ಮಾಡ್ಬೇಕಂದ್ರೆ ಯಾರು? ಅವನು ಭೂತ ಭಾವನ, ಅವನು ಎಲ್ಲರ ಸೃಷ್ಟಿಯ ಆದಿಮೂಲ, ಎಲ್ಲರಿಗೂ ಅವನು ಕಾರಣ. ಅವನನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ಅರ್ಥ ಮಾಡ್ಕೊಂಡಿದ ತಕ್ಷಣ ಸಹಜವಾಗಿ ಅವನು ಗುರುತಿಸಿದ ಮೇಲೆ ಅವನು ತೃಪ್ತಿ ಮಾಡ್ಸಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆದ್ರೆ ಈಗ ಇದೇ ಏನ್ ಹೇಳ್ತಾರೆ, ಸಮಾಜದ ಇದೆ ನಾವು ಫೌಂಡೇಶನ್ನೇ ಕಿತ್ತಾಕ್ಬಿಡಿ. ಇವತ್ತಿನ ಏನ್ ಹೇಳೋದು, ಈ ರೀತಿನ ವಿದ್ಯಾಭ್ಯಾಸ, ಇವತ್ತಿನ ಚಿಂತನೆ, ಇವತ್ತಿನ ನಾಯಕರು ಅವರು ಇಲ್ಲ, ಸೃಷ್ಟಿ ಕಾರಣ ಇಲ್ಲ, ಕಾರಣಕರ್ತನಿಲ್ಲ, ಈಶ್ವರನಿಲ್ಲ, ಅದಕ್ಕೆ ಯಾರು ನಿಯಂತ್ರಕನಿಲ್ಲ, ಅದು ಹಾಗೆ ತಂತಾನಾಗಿ. ಸೊ ಇದು ತಪ್ಪು ಇದು. ಮತ್ತೆ ಇಲ್ಲಿ ಭಗವಂತನಿಗೆ ಹೇಳ್ತಾ ಇರೋದು ವಿಶ್ವಾತ್ಮ ಅಂತ ಹೇಳ್ತಾರೆ. ವಿಶ್ವಾತ್ಮ ಅಂದ್ರೆ ವಿಶ್ವಕ್ಕೆ ಅವನು ಆತ್ಮ. ಹೇಗೆ ನಮ್ಮ ದೇಹಕ್ಕೆ ನಾವು ಆತ್ಮ, ದೇಹ ಇದೆ ಇಲ್ಲಿ, ದೇಹ ಇಲ್ಲಿ ಉಸಿರಾಡ್ತಾ ಇದೆ, ಯಾವಾಗಲೂ ಉಸಿರಾಡುತ್ತೆ ಅಂದ್ರೆ ನಾನು ಜೀವಿ, ಆತ್ಮ ಒಳಗಿರೋವರೆಗೂ ಉಸಿರಾಡುತ್ತೆ. ಈಗ ಆತ್ಮ ಜೀವಾತ್ಮ ಬಿಟ್ಟು ಹೋದ್ರೆ ಈ ಇದೇ ದೇಹ ಇದೆ, ನಾವು ಇಲ್ಲ ಹೋಗ್ತೀವಿ, ಕರ್ಕೊಂಡು ಹೋಗ್ತೀವಿ ನಾವು ದೊಡ್ಡ ಆಸ್ಪತ್ರೆ, ಇಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ಬೇಕಾದಷ್ಟಿದೆ. ಸೊ
ಹೇಳ್ತಾರೆ ಆ ದೊಡ್ಡ ಆಸ್ಪತ್ರೆ ಹೋಗ್ತೀವಿ, ದೊಡ್ಡ ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರ ಹತ್ರ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಮೆಷಿನ್ಗಳಿದೆ, ಆ ಮೆಷಿನ್ ICU ಅಲ್ಲಿ ಅಡ್ಮಿಟ್ ಮಾಡಿ ಮತ್ತೆ ಜೀವಿಯನ್ನು ಉಳಿಸಿ ಆಗೋದಿಲ್ಲ. ಈಗ ಮಾಡ್ಬೋದು ನೀವು, ಅಲ್ಲಿ ಹಣ ಖರ್ಚು ಮಾಡಿ ಲಕ್ಷ ಕೋಟಿ ಎಷ್ಟಿದೆ ಹೇಳ್ಬೋದು, ಡಾಕ್ಟರ್ ಹತ್ರ ಹೇಳ್ತಾರಲ್ಲ ಹೋಗಿ ಸ್ವಲ್ಪ ನಮ್ಗೆ ಎಷ್ಟು ಹಣ ಖರ್ಚು ತೊಂದರೆ ಇಲ್ಲ, ನಾವು ರೆಡಿ ಇದ್ದೇವೆ ಪ್ರಾಣ ಉಳಿಸ್ಬೇಕು. ಪ್ರಭುಪಾದರು ಹೇಳಿದಾಗೆ ಅವರ ಸಮಯದಲ್ಲೂ ಯಾರೋ ಒಬ್ಬರು ಒಬ್ಬ ದೊಡ್ಡ ಉದ್ಯಮಿ ಅವನು ಹೇಳಿದ್ದು, ಡಾಕ್ಟರ್ ನಾನು ಇನ್ನ ಯೋಜನೆಗಳು ಸಂಪೂರ್ಣ ಆಗಿಲ್ಲ, ಎಷ್ಟೋ ಯೋಜನೆಗಳು ಎಷ್ಟೋ ಪ್ರಾಜೆಕ್ಟ್ಗಳು ಶುರು ಆಗ್ಬಿಟ್ಟಿದೆ, ಎಷ್ಟೋ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡ್ಬಿಟ್ಟಿನಿ, ಇನ್ನೊಂದು ಮಾಡಿದೀನಿ, ಏನೇನೋ ಇರುತ್ತೆ, ಎಲ್ಲರೂ ಪ್ರತಿಯೊಬ್ಬರದ್ದು ಇರುತ್ತೆ. ಹಾಗೆ ಈಗ ಸಡನ್ ಆಗಿ ಒಂದ್ಸಲ ಬರುತ್ತೆ ಕ್ಯಾನ್ಸರ್ ಅಂತ ಅವಾಗ ಡಾಕ್ಟರ್ ಹೇಳ್ತಾರೆ, ಇಲ್ಲ ನಿಮ್ಗೆ 6 ತಿಂಗಳೇ, ನಿಮ್ಗೆ ಇಲ್ಲಾಂದ್ರೆ 1 ವರ್ಷನೇ ಅಂತ ಹೇಳ್ತಾರೆ. ಸೊ ಈಗ ಯಾರು ಕೂಡ, ನನಗೂ ಕೂಡ ಆಗೋದು, ನಿಮ್ಗೆ ಕೂಡ ಯಾರಿಗೂ ಕೂಡ ಆಗ್ಬೋದು ಈಗ. ಸೊ ಹಾಗೆ ಅವಾಗ ನಮಗೆ ಯೋಜನೆಗಳಿರುತ್ತೆ, ಇನ್ನ ಜೀವನದಲ್ಲಿ ಇಷ್ಟ ಆಗ್ಬೇಕು ಅಷ್ಟಾಗ್ಬೇಕು ಅಂತ. ಅವಾಗ ಡಾಕ್ಟರ್ ಹತ್ರ ನಾವು ಹೇಳ್ತೇವೆ, ಕೆಲವೇ ಇನ್ ಸ್ವಲ್ಪ ಟೈಮ್ ಕೊಡಿ, ಇನ್ನೊಂದು 2 ವರ್ಷ ಕೊಡಿ, 4 ವರ್ಷ, ಇಲ್ಲ ಆಗೋದಿಲ್ಲ. ಅದು ಹೇಳ್ತಾರೆ, ನಾವು ಆತ್ಮ ಇಲ್ಲಿಂದ ಹೋಗ್ಬೇಕು ಅಂತ ಸಮಯ, ಅದು ನಿರ್ದಿಷ್ಟ ಸಮಯ, ಅಷ್ಟು ಅಂತ ಆಗ್ಲೇ ಆಗಿದೆ. ನಾವೇನ್ ಮಾಡಿದ್ರು ಕೂಡ ಈ ದೇಹದಲ್ಲಿ ಮತ್ತೆ ಇರತ್ತ. ಸೊ ಹಾಗೆ ಹೇಳ್ತಾರೆ, ನಾವು ದೇಹದಲ್ಲೇ ಇರುವ ಆತ್ಮ, ಆದರೆ ಹಾಗೆ ಭಗವಂತನು ವಿಶ್ವಾತ್ಮ, ಪರಮಾತ್ಮ. ಸೊ ಅವನನ್ನು ಗುರುತಿಸ್ಬೇಕು, ಅವನಿರೋದ್ರಿಂದ ಈ ಜಗತ್ತು ಎಲ್ಲ ನಡೀತಾ ಇರುತ್ತೆ, ಅವನ ನಿಯಂತ್ರಣದಲ್ಲಿರೋದ್ರಿಂದ ಎಲ್ಲ ಸರಿಯಾಗಿ ಸೂರ್ಯೋದಯ ಆಗುತ್ತೆ, ಸರಿಯಾಗಿ ಮಳೆಗಳು ಬರುತ್ತೆ, ಸರಿಯಾಗಿಲ್ಲ ಉತ್ಪತ್ತಿ ಆಗುತ್ತೆ ಭೂಮಿಗಳು, ಎಲ್ಲ ಆಗಕ್ಕೆ ಕಾರಣಕರ್ತ ಅವನು ಭೂತ ಭಾವನ, ಅವನು ವಿಶ್ವಾತ್ಮ. ಸೊ ಹೇಳ್ತಾ ಇದ್ದಾರೆ ಋಷಿಮುನಿಗಳು ಇವರಿಗೆ, ಯಾರಿಗೆ ವೇಣನಿಗೆ, ಈ ತರ ಆ ಭಗವಂತನಿದ್ದಾನೆ, ಆ ಪರಮ ಪುರುಷ ಭಗವಾನ್, ಅವನೊಬ್ಬ ವ್ಯಕ್ತಿ. ಸೊ ಇಲ್ಲಿ ಸ್ಪಷ್ಟವಾಗಿ ಏನೋ ಅದೊಂದು ಶಕ್ತಿ, ಅದೊಂದೇನೋ ರೂಪವಿಲ್ಲ, ಅದಕ್ಕೆ ಇದಿಲ್ಲ, ಗುಣಗಳಿಲ್ಲ, ಅದಕ್ಕೆ ಚಟುವಟಿಕೆಗಳಿಲ್ಲ, ಆ ರೀತಿ ಹೇಳ್ತಾ ಇಲ್ಲ ಅವರು. ಸ್ಪಷ್ಟವಾಗಿ ಅವನಿಗೆ ಅವನ ಜ್ಞಾನೋದಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಭಗವಂತನು ಭೂತ ಭಾವನ, ಆ ಭಗವಂತನು ಅವನು ವಿಶ್ವಾತ್ಮ. ಸೊ ಎಲ್ಲವೂ ಅವನ ನಿರ್ದೇಶನದಲ್ಲಿ, ಎಲ್ಲ ದೇವತೆಗಳು ನೆಕ್ಸ್ಟ್ ಶ್ಲೋಕದಲ್ಲಿ ತಸ್ಮಿನ್ ತುಷ್ಟೇ ಕಿಂ ಅಪ್ರಾಪ್ಯಂ ಜಗತಾಂ ಈಶ್ವರೇಶ್ವರೇ, ಅವನು ಜಗತ್ತಿಗೆ ಎಲ್ಲ ಈಶ್ವರರ ಈಶ್ವರ, ಈಶ್ವರ. ನಾನು ಕೂಡ ಒಂದು ಚಿಕ್ಕಪುಟ್ಟ ಈಶ್ವರ. ಸೊ ಹೀಗೆ ನನ್ನ ಒಂದು ಇದರಲ್ಲಿ ಸುತ್ತ ಇರೋ ಜೀವಿಗಳಿಗೆ ಅವ್ರ ಮೇಲೆ ನಾನು ಸ್ವಲ್ಪ ಅವ್ರಿಗೆ ಇದು ಮಾಡಿ ಅದ್ ಮಾಡಿ ಅಂತ ಅವ್ರಿಗೆ ಆದೇಶಿಸ್ಬೋದು. ಪ್ರತಿಯೊಬ್ಬರು ಹಾಗೆ ಒಂದು ಕುಟುಂಬದಲ್ಲಿ, ಒಂದು ಸಮಾಜದಲ್ಲಿ ಒಬ್ಬರು ಚಿಕ್ಕ ಚಿಕ್ಕ ಈಶ್ವರ ಅಂದ್ರೆ ನಿಯಂತ್ರಕ, ನೀವೊಬ್ಬರನ್ನ ನಿಯಂತ್ರಿಸೋದು. ಸೊ ದೇವತೆಗಳು ಇನ್ನ ಸಮಾಜದಲ್ಲಿ, ಒಂದು ಪಾರ್ಟಿಯಲ್ಲಿ, ಪಕ್ಷದಲ್ಲಿ ಒಂದೊಂದು ನಾವು ಎಲ್ಲಿ ಕಮಿಟಿ ಮಾಡ್ಕೊಂಡ್ರು ನಾವು ಪ್ರೆಸಿಡೆಂಟ್ ಅಧ್ಯಕ್ಷ ಮಾಡ್ಕೊಳ್ತಾ ಇರ್ತೀವಿ. ಈ ತರ ಹೋಗ್ತಾ ಒಂದು ಇದು ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ದೊಡ್ಡ ಈಶ್ವರರು ಅಂದ್ರೆ ನಿಯಂತ್ರಣ. ಎಲ್ಲದರಲ್ಲೂ ಇದೆ, ಎಲ್ಲ ಪ್ರಾಣಿ ಸಮಾಜದಲ್ಲೂ ಇದೆ, ಮನುಷ್ಯ ಸಮಾಜದಲ್ಲಿ ಎಲ್ಲ ಕಡೆ ಇದೆ. ಪ್ರಾಣಿಗಳಲ್ಲೂ ಕೂಡ, ಅವರಲ್ಲೂ ಕೂಡ ಕಂಟ್ರೋಲ್. ಸೊ ಅದರಲ್ಲಿ ಹೇಳ್ತಾರೆ, ಒಂದು ದೊಡ್ಡ ಇದಿರುತ್ತೆ, ಅದ್ರ ಕೆಳಗೆ ಇನ್ನೊಂದಿರುತ್ತೆ, ಅದು ಇನ್ನೊಂದು ಪೆಕ್ಕಿಂಗ್ ಆರ್ಡರ್ ಅದು ಇದು ಮಾಡುತ್ತೆ. ಎಲ್ಲ ಕಡೆ ನಿಯಂತ್ರಣ ಮಾಡೋದಿದೆ. ಆದ್ರೆ ಇದಾಗ ನಮ್ಮೆಲ್ಲರ ಮೇಲೆ ದೇವತೆಗಳಿದ್ದಾರೆ, ಅವರ ಮೇಲೆ ಪರಮ ಪುರುಷರಾದ ಕೃಷ್ಣನಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಅವರು ಹೇಳ್ತಾ ಇರೋದು ಜಗತಾಂ ಈಶ್ವರೇಶ್ವರೇ. ಸೊ ಆ ಎಲ್ಲ ಜಗತ್ತಿನಲ್ಲಿ ಲೋಕಪ ಸಪಾಲ ಏತಸ್ಮೈ. ಸೊ ಎಲ್ಲ ದೇವತೆಗಳು ಕೂಡ ಅವನಿಗೆ ಕಾಣಿಕೆಯನ್ನು ಅರ್ಪಿಸ್ತಾರೆ, ಅವರಿಗೆ ಯಜ್ಞ ಇದನ್ನು ಅರ್ಪಿಸ್ತಾರೆ, ಅವನನ್ನು ಪೂಜಿಸುತ್ತಾರೆ, ಅವನಿಗೆ ಸೇವೆ ಮಾಡ್ತಾರೆ. ಸೊ ದೇವತೆಗಳು, ಸೊ ಎಲ್ಲ ಈಶ್ವರ. ಸೊ ಅವನನ್ನು ತೃಪ್ತಿಪಡಿಸ್ಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ನೇರವಾಗಿ ಹೇಳ್ತಾ ಇದ್ದಾರೆ ಅವನಿಗೆ. ಆದ್ರೆ ಅವರಿಗೆ ಒಳಗೆ ಹೋಗೋದಿಲ್ಲ ಅವನಿಗೆ. ಸೊ ಮೊನ್ನೆ ಒಂದು ಇದಕ್ಕೆ ಓದ್ತಾ ಇದ್ದೆ, ಅಲ್ಲಿ ಹೇಳ್ತಾರೆ, ಪ್ರಭುಪಾದರಿಗೆ ಯಾರೋ ಕೇಳಿದ್ದು, ಏನ್ ನಂಬೋದು, ಬಹಳ ಜನ ಬಹಳ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಸಾಧು ಪುರುಷರು ಅಂತಾನೆ ಹೇಳ್ತಾರೆ. ಆದ್ರೆ ಅವರು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಒಬ್ಬೊಬ್ರು ಹೀಗೆ ಭಗವಂತನು ಅಂದ್ರೆ ಇದೊಂದು ಶಕ್ತಿನೋ, ನಿರಾಕಾರ ಸ್ವರೂಪನೋ, ಇದಂದ್ರೆ ಯಾರೋ ದೇವತೆನೋ, ಸೊ ಈ ತರ ಹೇಳ್ತಾರೆ ಜನರು. ಅವರು ಸಾಧು ಇದರಲ್ಲೇ ಇರ್ತಾರೆ, ನಾನು ವೇದಗಳೇ ಪಾಲನೆ ಮಾಡ್ತೀನಿ ಅಂತ ಹೇಳ್ತಾರೆ, ಶಾಸ್ತ್ರನೇ ಪಾಲನೆ ಮಾಡ್ತೀನಿ, ಈ ತರ ಎಲ್ಲ ಹೇಳ್ತಾರೆ. ಸೊ ಯಾರನ್ನ ನಂಬೋದು, ಹೇಗೆ ನಂಬೋದು? ಸೊ ಪ್ರಭುಪಾದರು ಅದಕ್ಕೆ ಪ್ರಶ್ನೆಗೆ ಸ್ವಲ್ಪ ಮುಂದೆ ಹೇಳ್ಕೊಂಡು ಹೋಗಿ ಅವ್ರಿಗೆ ಉತ್ತರಿಸಿದ್ರಂತೆ, ನಿಮ್ಮ ಉದ್ದೇಶ ಏನು? ನೀವು ಭಗವಂತನ ಆಗ್ಬೇಕು ಅಂತನಾ, ಇಲ್ಲ ಭಗವಂತನನ್ನು ಸೇವೆ ಮಾಡ್ಬೇಕು ಅಂತ?
ಯಾಕಂದ್ರೆ ಜನರು ಹೆಚ್ಚಾಗಿ ಈ ತರ ಸಾಧು ಪುರುಷರು ಈ ತರ ಏನೇನೋ ಬೇರೆ ಬೇರೆ ತತ್ವ ಚಿಂತನೆಯಲ್ಲಿ ಇರ್ತಾರೆ, ಅವರವರ ಒಂದು ಅಭಿಪ್ರಾಯದಲ್ಲಿ ಇರ್ತಾರೆ. ಅವರ ಅಭಿಪ್ರಾಯದಲ್ಲಿ ಅವ್ರ ಧರ್ಮವನ್ನು ಸೃಷ್ಟಿ ಮಾಡ್ಕೊಂಡು ಅವರ ಅನುಯಾಯಿಗಳಿಗೆ ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಕೊನೆಗೆ ಒಂದು ಫಿಲಾಸಫಿ, ಒಂದು ಫೌಂಡೇಶನ್ ಇರುತ್ತೆ, ಈ ಉದ್ದೇಶ ಇರುತ್ತೆ, ತತ್ವ ಇರುತ್ತೆ. ಸೊ ಅದ್ರಲ್ಲಿ ಹೆಚ್ಚು ಕಡಿಮೆ ನೋಡಿದ್ರೆ, ಸ್ಟಡಿ ಮಾಡಿದ್ರೆ ಇದರಲ್ಲಿ 99% ಕೊನೆ ಇದ್ರಲ್ಲಿ ಹೆಚ್ಚು ಕಡಿಮೆ ಜನರು ನಾವೇ ದೇವರಾಗ್ಬೇಕು ಅಂತ ಒಂದು ಉದ್ದೇಶ. ಯಾವಾಗಲೂ ಉದ್ದೇಶ ಹಿನ್ನೆಲೆ ಏನು ಅಂದ್ರೆ ಪ್ರತಿಯೊಬ್ಬರು ನಾನು ಭೋಗಿಸಬೇಕು, ನಾನು ಭೋಗಿ, ನಾನು ಆನಂದಿಸಬೇಕು, ನಾನು ಕಂಟ್ರೋಲರ್, ನನ್ನ ಆನಂದಕ್ಕೆ ಎಲ್ಲವೂ ಇರ್ಬೇಕು. ಸೊ ಹಾಗೆ ಅವರಿಗೆ ಪ್ರಶ್ನೆ ಮಾಡಿದ್ದು, ನೀವು ದೇವರಾಗ್ಬೇಕು ಅಂತಾನೆ ದೇವರ ಸೇವೆ ಮಾಡ್ಬೇಕು ಅಂತ ನಾನು ಸತ್ ಅವ್ರಿಗೆ ಸ್ವಲ್ಪ ಮುಂದೆ ಪ್ರಶ್ನೆನ ಇದಕ್ಕೆ ತಗೊಂಡೋಗಿ ಪ್ರಭುಪಾದರು. ಆಗ ಅವರು ಓಕೆ ನೀವು ದೇವರಾಗ್ಬೇಕು ಅಂತ ಇಟ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಜನರು. ಯಾಕಂದ್ರೆ ಈ ತತ್ವಗಳು ಈ ತರ ಇದೆ, ಅವ್ರು ಅನ್ಕೊಳ್ಳೋದು ಮೋಕ್ಷ ಪಡೆದ್ಮೇಲೆ ದೇವರಿಗೆ ಒಂದಾಗ್ಬಿಡ್ತೀರ, ನೀವು ಲೀನರಾಗ್ಬಿಡ್ತೀರಾ, ನೀವು ದೇವ್ರ ಬೇರೆ ಅಲ್ಲ. ಸೊ ಹಾಗೆ ಅವರು ಆಗ ಅನ್ಕೊಂಡು ಆ ರೀತಿಯಲ್ಲಿ ಅವರು ನಾನು ಅವತಾರ, ನಾನು ನೀವು ಕೂಡ ಅವತಾರ ಆಗು, ನೀವು ಕೂಡ ದೇವರಾಗ್ಬೋದು, ಈ ರೀತಿ ಎಲ್ಲ ಹೇಳೋದು. ಈ ರೀತಿ ಎಷ್ಟೋ ಒಂದು ಪಂಗಡಗಳಿದೆ, ಈ ತರ ಒಂದು ಶಿಕ್ಷಣಗಳಿದೆ ಸಮಾಜದಲ್ಲಿ, ತಪ್ಪು ಶಿಕ್ಷಣಗಳು. ಸೊ ಅಲ್ಲಿ ಈ ತರ ತತ್ವ ಇದೆ. ಸೊ ಹಾಗೆ ಅವರು ಅನ್ಕೊಳ್ಳೋದು ನಾನು ಭಗವಂತನಾಗ್ಬಿಡ್ಬೋದು, ನಾನು ದೇವರಾಗ್ಬಿಡ್ಬೋದು ಅಂತ. ಸೊ ನಾನು ದೇವರಾಗ್ಬಿಡ್ಬೋದು ಅಂದ್ರೆ ಪ್ರಶ್ನೆ ಪ್ರಭುಪಾದರು ಹೇಳೋದು, ಈಗ ದೇವರಲ್ಲ ನೀವಾಗಿದ್ರೆ. ನೀವು ಹೇಳೋದು ನಿಮ್ಮ ಒಂದು ಪ್ರಕ್ರಿಯೆಯಿಂದ, ನಿಮ್ಮ ಒಂದು ಯೋಗಾಭ್ಯಾಸದಿಂದ, ನಿಮ್ಮ ಒಂದು ತಪಸ್ಸೆಯಿಂದ, ನಿಮ್ಮ ಒಂದು ಜಪ ಮಾಡೋದು, ಇದರಿಂದ ಮಾಡಿ ಕೀರ್ತನೆ ಮಾಡೋದು, ಇದರಿಂದ ನೀವು ದೇವರಾಗ್ತೀರಾ. ದೇವರಾಗ್ತೀರಾ ಅಂದ್ರೆ ನೀವು ಈಗ ದೇವರಲ್ಲ ಅಲ್ವಾ. ಸೊ ಇದು ದೇವರ ಆಗಿಲ್ಲ, ಈಗ ದೇವರಲ್ಲ, ನೀವು ಮುಂದೆ ದೇವರಾಗ್ತೀರ. ಸೊ ಹಾಗೆ ಇಲ್ಲ, ಇದು ದೇವ್ರ ಆಗದೆ ಇರೋದು ಹೇಗೆ ದೇವರಾಗಕ್ಕೆ ಸಾಧ್ಯ? ಪ್ರಶ್ನೆ. ನೀವು ಒಪ್ಕೊಳ್ತಾ ಇದ್ದೀರಾ ಈಗ ದೇವ್ರಾಗ್ಬೇಕು, ದೇವ್ರಾಗ್ಬಿಡ್ತೀರಾ, ಈ ತರ ಒಂದು ಪ್ರಕ್ರಿಯೆ, ಈ ತರ ಒಂದು ಅಭ್ಯಾಸ, ಈ ತರ ಒಂದು ತಪಸ್ಸೆ, ಈ ತರ ಯೋಗ, ಈ ತರ ಮಂತ್ರ, ಈ ತರ ಯಜ್ಞಗಳು ಮಾಡಿದ್ರೆ ದೇವರಾಗ್ಬೇಕು ಅಂದ್ರೆ ನೀವೀಗ ಸದ್ಯಕ್ಕೆ ದೇವರಲ್ಲ. ಈಗ ಸದ್ಯಕ್ಕೆ ದೇವರಲ್ಲ ಅಂದ್ರೆ ಇದೇಗೆ ದೇವ್ರಾಗದೇ ಇರೋದು ದೇವರಾಗೋದು ಎಲ್ಲಿ ಇದರ ಪ್ರಶ್ನೆ. ಈ ತರ ಇದು ಕಾಮನ್ ಸೆನ್ಸ್, ಒಂದು ಸಾಮಾನ್ಯ ನಾವು ಯೋಚನೆ ಮಾಡಿದ್ರು ಕೂಡ ಇದು ಸರಿ ಒಂದೇ ಇಲ್ಲ ಇದೆಲ್ಲ. ಸೊ ಹಾಗೆ ನೀವು ದೇವರಲ್ಲ, ನೀವು ಮೊದಲೇ ಅರ್ಥ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ದೇವರಲ್ಲ ನೀವು. ನಾವು ದೇವರ ಅಂಶ, ನಾವು ದೇವರ ಸೇವಕರು, ಚಿಕ್ಕ ಸೇವೆ. ಮತ್ತೆ ನಾವು ಉದ್ದೇಶ ದೇವರ ಸೇವೆ. ದೇವರನ್ನ ಹೇಗೆ ಸೇವೆ ಮಾಡಬೇಕು ಅದರಲ್ಲಿ ಉತ್ತಮ ಪ್ರಕ್ರಿಯೆ ನಮಗೆ ಶಾಸ್ತ್ರ ಕೊಡ್ತಾ ಇದೆ. ಅದನ್ನೇ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಆಚಾರ್ಯ ಶ್ರೀಲ ಪ್ರಭುಪಾದರು ನಮಗೆ ಮುಂದೆ ತಂದಿರ್ತಾರೆ. ಎಷ್ಟು ಸುಲಭವಾಗಿ, ಎಷ್ಟು ಬೇಗ ನಾವು ಆ ಭಗವಂತನನ್ನು ಗುರುತಿಸಿ ಅವನನ್ನು ಸಂತೋಷ ಪಡಿಸೋದ್ರಿಂದ ಇಲ್ಲಿ ಹೇಳ್ತಾ ಇರೋದು ಏನು ಕೂಡ ಸಾಧ್ಯ ಇಲ್ಲ. ತಸ್ಮಿನ್ ತುಷ್ಟೇ ಕಿಮಪ್ರಾಪ್ಯಂ. ಅವನ ತುಷ್ಟಿ ಮಾಡದೆ, ಅವನ ತೃಪ್ತಿ ಮಾಡಿದ್ರೆ, ಧ್ರುವ ಮಹಾರಾಜರ ಚರಿತ್ರೆ ಸ್ವಲ್ಪ ಕೇಳ್ತಾ ಇದೀವಿ ನಾವು ಕೆಲವು ಅಧ್ಯಾಯಗಳ ಹಿಂದೆ. ಸೊ ಏನು ಅಸಾಧ್ಯ ಆಯ್ತು, ಏನು ಅಸಾಧ್ಯ, ಕೃಷ್ಣನ ತೃಪ್ತಿ ಪಡಿಸ್ಬೇಕಷ್ಟೇ. ಆಕ್ಚುಲಿ ಹೇಳ್ತಾರೆ, ಇವ್ರು ಪಾಂಡವರಿಗೂ ಕೂಡ ಅವರು ಒಂದು ರೀತಿಯಲ್ಲಿ ಅವರೇ ರಾಜಕುಮಾರರು. ಅವರ ತಂದೆ ಪಾಂಡು ರಾಜನಾಗಿದ್ದು, ನಂತರ ಇವರು ರಾಜನಾಗಬೇಕಿತ್ತು. ಆದರೆ ಅವರ ತಂದೆ ಚಿಕ್ಕ ವಯಸ್ಸಲ್ಲಿ ತೀರಿಕೊಂಡಿದ್ದ ಕಾರಣ ಇವರಿಗೆ ಧೃತರಾಷ್ಟ್ರನಿಗೆ ಅವ್ರಿಗೆ ಆಡಳಿತವನ್ನು ಕೇರ್ಟೇಕರ್ ಹಾಗೆ ಅವ್ರು ದೊಡ್ಡವರಾಗೋವರೆಗೂ ನೋಡ್ಕೊಂಡು ಕೊಟ್ಟಾರೆ. ಆದ್ರೆ ಮೊದಲೇ ಆಸೆ ಇತ್ತು ಅವರಿಗೆ, ಮೊದಲೇ ರಾಜನಾಗಬೇಕು ಅಂತ. ಆದರೆ ಪಾಂಡು ಮಾಡಿದ್ರಿಂದ ರಾಜನಾಗಿರ್ಲಿಲ್ಲ. ನಂತರ ಸಮಯ ರಾಜನ ಒಂದು ಪಟ್ಟವನ್ನು ಸ್ವಲ್ಪ ಸಮಯಕ್ಕೆ ಸ್ವೀಕರಿಸಿದ ಮೇಲೆ ಇಲ್ಲ, ನನಗೆ ಇರ್ಬೇಕು ಅಂತ ಮಕ್ಕಳಿಗೆ ಹೋಗ್ಬೇಕು. ಸೊ ಆಗಲೇ ಅವ್ರಿಗೆ ಹೇಳ್ತಾರೆ, ಹೇಗೋ ಅವಾಗ ಒಂದು ಒಪ್ಪಂದ ಮಾಡಿ ಅವ್ರಿಗೆ ಸ್ಥಳ ಕೊಡ್ತಾರೆ. ಏನ್ ಸ್ಥಳ ಕೊಡಿ, ಇಷ್ಟು ಸಮಯ ಅವ್ರು ಕೊಡಕ್ಕೂ ರೆಡಿ ಇಲ್ಲ, ಅವ್ರನ್ನ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಗರದ ಮನೆ ಅದೆಲ್ಲ ಮಾಡಿ ಚಿಕ್ಕ ವಯಸ್ಸಿನ ಭೀಮಸೇನಿಗೆ ವಶ ಕೊಡೋದು, ಇದೆಲ್ಲ ಮಾಡಿ ಎಷ್ಟೋ ರೀತಿಯ ಪ್ರಯತ್ನ ಪಡ್ತಾರೆ. ಕೊನೆಗೆ ಎಷ್ಟಾದ್ರೂ ಅವ್ರು ಸಾಯೋದಿಲ್ಲ, ಅವ್ರನ್ನ ಯುವರಾಜರಾಗಿ ರಾಜ್ಕುಮಾರರಾಗಿರುತ್ತಾರೆ. ಅದಕ್ಕೆ ಓಕೆ, ಕೊನೆಗೆ ಏನೋ ಆಗ್ಲಿ ಅಂತ ಏನೋ ಕಾಂಡಪ್ರಸ್ಥ ಅಂತ ಹೇಳ್ತಾರಲ್ಲ, ಕಾಂಡಪ್ರಸ್ಥ, ಇಂದ್ರಪ್ರಸ್ಥ. ಹಸ್ತಿನಾಪುರದಲ್ಲ ಇವ್ರು ರಾಜರು. ಸೊ ಅದರ ಹತ್ತಿರದಲ್ಲಿ ಇವರು ಕೊಟ್ಟಿದ್ದು ಮರುಭೂಮಿ. ಅವರೇನು ಫಸ್ಟಿಗೆ ಕೊಟ್ಟಿದ್ದು ಯಾರು ಧೃತರಾಷ್ಟ್ರನ ಒಳ್ಳೆ ಸಮೃದ್ಧಿಯಾದ ಪ್ರದೇಶ ಅಲ್ಲ, ಯಾವ್ದೋ ಮರುಭೂಮಿ ಸ್ಥಳವನ್ನು ಕೊಟ್ಟಿದ್ದು. ಆದ್ರೆ ಅವರು ಕೃಷ್ಣನ ಭಕ್ತರು, ಯಸ್ಮಿನ್ ತುಷ್ಟೇ ಜಗತ್ತುಷ್ಟಂ, ಕೃಷ್ಣನ ಶುದ್ಧ ಭಕ್ತರಾದ್ರಿಂದ ಆ ಮರುಭೂಮಿಯನ್ನು ಅವ್ರಿಗೆ ಹಸ್ತಿನಾಪುರಕ್ಕಿಂತ ಅವ್ರು ಹೆಚ್ಚು ಇದು ಮಾಡ್ತಾರೆ, ಅಷ್ಟು ಸಮೃದ್ಧವಾಗಿರೋದು. ಸೊ ಭಗವಂತನನ್ನು ತೃಪ್ತಿಪಡಿಸಿದ್ರೆ ಏನು ಅಸಾಧ್ಯ, ಮರುಭೂಮಿ ಕೂಡ ಬದಲಾಗ್ಬಿಡುತ್ತೆ. ನೋಡಿದ್ರೆ ಈಗ ಭೂಮಿಯಲ್ಲಿ ಎಷ್ಟೆಷ್ಟು ಪ್ರದೇಶಗಳಿದೆ, ಮರುಭೂಮಿಗಳಿದೆ.
ಮತ್ತೆ ಕೋಲ್ಡ್ ಐಸ್ ಪ್ರದೇಶಗಳಿದೆ, ಆರ್ಕ್ಟಿಕ್, ಅಂಟಾರ್ಕ್ಟಿಕ್, ಇದೆಲ್ಲ ನೋಡಿದ್ರೆ ಇದೆಲ್ಲ. ಆದ್ರೆ ಹೇಳ್ತಾರೆ ಅಲ್ಲಿ ಸ್ವಲ್ಪ ಇವರೆಲ್ಲ ಶೋಧನೆ ಮಾಡಿದವರು, ಇಲ್ಲ ಹಿಂದೆ ಜೀವಿಗಳಿತ್ತು, ಏನೋ ಕಾರಣವಾಗಿ ಈ ತರ ಆಯ್ತು. ಈಗ ಕೂಡ ಏನೋ ಕಾರಣದಿಂದ ಮತ್ತೆ ಬದಲಾಗ್ಬೋದು. ಸೊ ಭಗವಂತನ ಇಚ್ಛೆಯಿಂದ ಹೇಗೆ ಯಾವ ಪ್ರದೇಶ ಹೇಗೆ ಯಾವ ತರ ಸಮೃದ್ಧಿ ಆಗ್ಬೋದು, ಸಾಗ್ಬೋದು ಅಂದ್ರೆ ಭಗವಂತ ತೃಪ್ತಿಪಡಿಸೋದ್ರಿಂದ. ಆದ್ರೆ ಇವತ್ತೇನಾಗಿದೆ, ಇವತ್ತು ಸಮಾಜ ಇವತ್ತು ಹೇಳೋದು, ವಿಜ್ಞಾನಿಗಳು ಬೇಕಾಗಿಲ್ಲ, ಯಾಕೆ ಭಗವಂತ ಪೂಜಿಸ್ಬೇಕು, ಭಗವಂತನೇ ಇಲ್ಲ, ನಾವೇ, ನಮ್ಮ ವಿಜ್ಞಾನ ಇದೆ, ನಮಗೆ ಶಕ್ತಿ ಇದೆ, ನಾವೇ ಬದಲು ಮಾಡ್ತೀವಿ ಹೇಳೋದು. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಾವು ಕೇಳೋದು, ಇಲ್ಲಿ ಮಿಡ್ಲ್ ಈಸ್ಟ್ ಈ ದೇಶಗಳೆಲ್ಲ, ಇಲ್ಲೆಲ್ಲ ಮರುಭೂಮಿಯಲ್ಲಿ, ಆದ್ರೆ ಇಲ್ಲೇ ಅವರು ಆತರ ದೊಡ್ಡ ದೊಡ್ಡ ನಗರಗಳು ಮಾಡಿ ಎಲ್ಲ ಮಾಡಿ ಒಂದ್ ರೀತಿ ನೋಡಿದ್ರೆ ಅಲ್ಲೇ ಒಂಥರ ದೊಡ್ಡ ದೊಡ್ಡ ಬಿಲ್ಡಿಂಗ್, ದೊಡ್ಡ ದೊಡ್ಡ ಇದು ಎಲ್ಲ ಮಾಡಿ ಜನರಿಗೆ ಆಕ್ಚುಲಿ ಅಲ್ಲಿ ಇರ್ಲಿಕ್ಕೆ ಇಲ್ಲ, ಅಲ್ಲಿ ನೀರಿಲ್ಲ, ಅಲ್ಲಿ ನೀರೇ ಇಲ್ಲ. ಅಲ್ಲಿ ಒಂದೊಂದು ಕುವೈತು ಅದೆಲ್ಲ ದೇಶಗಳು ನೀರೇ ಇಲ್ವಂತೆ. ಆದ್ರೆ ಆ ನೀರು ಪಡಿಲಿಕ್ಕೆ ಅವರು ಆ ಸಮುದ್ರದಿಂದ ಎಷ್ಟೋ ಹಣ ಖರ್ಚು ಮಾಡಿ, ಎಷ್ಟೋ ಪ್ಯೂರಿಫೈ ಇದು ಮಾಡಿ ಶುದ್ಧ ಮಾಡ್ತಾರೆ. ನೀರು ಇಲ್ಲ ಇವಾಗ ನಮಗಂದ್ರೆ ಇಲ್ಲಿ ಬರುತ್ತೆ ನೀರು, ನೇತ್ರಾವತಿ ನದಿ ಇದೆ, ಕಾವೇರಿ ನದಿ ಇದೆ, ಇನ್ನೊಂದು ಇದಿದೆ, ನಮ್ಗೆ ನೀರು ಬರುತ್ತೆ, ಅಲ್ಲಿ ನೀರೇ ಇಲ್ಲ ಅಲ್ಲಿ. ಸೊ ಅಲ್ಲಿ ಉಪ್ಪು ನೀರನ್ನ ಅವರು ಇದು ಮಾಡಿ ಮತ್ತೆ ಅದು ಈಗ ನೀರು ಈ ರೀತಿ ಜನರು ಈ ತರ ವಿಜ್ಞಾನ ಇದರಿಂದ ಈ ತರ ನಾವು ತುಂಬಾ ಸಾಧಿಸ್ಬಿಟ್ವಿ, ನಾವು ಮಾಡ್ಬಿಟ್ವಿ ನಾವು ಎಷ್ಟು ಅದಕ್ಕೆಷ್ಟು ಇದು ಶ್ರಮ ಅದ, ಎಷ್ಟು ಇದು ಎಲ್ಲ ಆರ್ಟಿಫಿಷಿಯಲ್, ಇದು ತರ ಸಹಜ ನ್ಯಾಚುರಲ್ ಇದೆಲ್ಲ. ಸೊ ಹೀಗೆ ಇದೆ, ಹೀಗೆಲ್ಲ ಇದೆ. ಸೊ ಎನಿವೆ, ಸೊ ಒಂದು ಇನ್ನೊಂದು ಕಡೆ ಪ್ರಭುಪಾದ ಹೇಳೋದು ಹೀಗೆ, ಇದರಲ್ಲೂ ಕೂಡ ಒಂದು ನಿಜವಾದ ನಡೆದ ಘಟನೆನೆ ಹೇಳ್ತಾರೆ, ಹೇಗೆ ಜನರನ್ನು ನಾಸ್ತಿಕರಾಗಿ ಮಾಡಿದ್ದು ಅಂತ ಹೇಳ್ತಾರೆ. ಈ ರಷ್ಯಾ ದೇಶದಲ್ಲೆಲ್ಲ ಒಂದು ರೀತಿ ಕೋಮುವಾದ ಅದೆಲ್ಲ ಪ್ರಚಾರ ಮಾಡುವಾಗ ಆ ಪ್ರಭುಪಾದ ಹೇಳೋದು, ಆ ಸ್ಟೋರಿ ಹೇಳೋದು ನಿಜವಾದ ಘಟನೆ ನಡೆದದ್ದೇ. ಚರ್ಚ್ಗಳು, ಅಲ್ಲೆಲ್ಲ ಚರ್ಚಲ್ಲಿ ಜನರನ್ನ ದೇವರನ್ನು ಪೂಜಿಸೋದು. ಹೇಗೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಅವರು ಇದಿದೆ ಚಿಂತನೆ, ದೇವರಿದ್ದಾನೆ, ದೇವರನ್ನು ನಾವು ತೃಪ್ತಿಪಡಿಸ್ಬೇಕು, ದೇವರ ಪ್ರಾರ್ಥನೆ ಮಾಡ್ಬೇಕು ಅಂತ ಮಾಡೋದು ವಿಧಾನಗಳ ಜನರಿಗೆ ಅಷ್ಟಾದ್ರೂ, ಎಲ್ಲಾದ್ರೂ ಮನುಷ್ಯನಾದ್ರೂ ಅದು ಚಿಂತನೆ ಇದೆ. ಅಟ್ಲೀಸ್ಟ್ ಅದನ್ನ ಬೆಳವಣಿಗೆ ಆದ್ರೆ ಕೊನೆಯಲ್ಲಿ ಕರೆಕ್ಟ್ ಆಗಿ ಭಗವಂತನ ಕೃಷ್ಣ ಪರಮಪುರುಷ ಅಂತ ಗೊತ್ತಾಗುತ್ತೆ. ಸೊ ಅಟ್ಲೀಸ್ಟ್ ಅವ್ರದಲ್ಲಿ ದೇವರಿದ್ದಾನೆ ಅಂತ ಅವ್ರ ನಂಬಿಕೆಯಿಂದ ಅವ್ರು ಮಾಡ್ತಾ ಇದ್ರು. ಸೊ ಹೇಳ್ತಾರೆ, ಅವರು ಆತರ ಅವರ ಚರ್ಚ್ನಲ್ಲೋ ಅವ್ರ ಇದ್ರಲ್ಲಿ ಅವ್ರು ಪೂಜೆ ಮಾಡುವಾಗ, ಅವ್ರದ್ದು ಪ್ರಾರ್ಥನೆ ಮಾಡುವಾಗ ಹೊರಗೆ ಬಂದ್ಮೇಲೆ ಅವ್ರು ಕೇಳ್ತಾ ಇರಂತೆ, ಇವರು ಯಾರ ಸರ್ಕಾರದ ಪ್ರತಿನಿಧಿಗಳು, ನೀವು ಏನು ಕೇಳಿದ್ರಿ ದೇವ್ರ ಹತ್ರ ಒಳಗೋಗಿ? ಸೊ ನಾವು ದೇವ್ರ ಹತ್ರ ಕೇಳಿದ್ವಿ, ದೇವ್ರೇ ನಮಗೆ, ಓ ಗಾಡ್ ಗಿವ್ ಅಸ್ ಅವರ್ ಡೈಲಿ ಬ್ರೆಡ್. ಸೊ ಜನರು ಸಾಮಾನ್ಯವಾಗಿ ದೇವ್ರ ಹತ್ರ ಹೋಗೋದು, ನನಗೆ ಈ ತರ ಕಷ್ಟ ಇದೆ, ಈ ಕಷ್ಟದ ಪರಿಹಾರ ಆಗ್ಬೇಕು, ನನಗೆ ಈ ತರ ಸಮಸ್ಯೆ ಇದೆ, ಇದರ ಆರ್ಥಿಕ ಇದು ಸುಧಾರಣೆ ಆಗ್ಬೇಕು, ಈ ತರ ಒಂದು ಕೆಲಸ ಸಿಗ್ಬೇಕು, ನನ್ನ ಮಗನಿಗೆ ಸಿಗ್ಬೇಕು, ನನ್ನ ಮಗಳಿಗೆ ಸಿಗ್ಬೇಕು. ಸೊ ಈ ಸಾಮಾನ್ಯವಾಗಿ ಈ ಇದರಿಂದ ಆರ್ಥಿಕ ಇದ್ರೆ ಹೋಗೋದು. ಸೊ ಅದರಲ್ಲಿ ಸ್ಟ್ಯಾಂಡರ್ಡ್ ಪ್ರೇಯರೇ ಆಗ್ಬಿಟ್ಟಿದೆ ಆ ಒಂದು ಇದರಲ್ಲಿ, ಧರ್ಮದಲ್ಲಿ ಈ ತರ ನೀವು ದೇವರೇ ನಮಗೆ ಒಳ್ಳೇದೇ. ಅಟ್ಲೀಸ್ಟ್ ಎಲ್ಲವೂ ಕೊಡೋ ಕೃಷ್ಣನೇ, ಕೇಳೋ ಪ್ರಾರ್ಥನೆ ತಪ್ಪಲ್ಲ, ಕೃಷ್ಣ ಆಗ್ಲೇ ಕೊಡ್ತಾ ಇದ್ದಾರೆ, ಹಾಗೆ ಪ್ರತ್ಯೇಕವಾಗಿ ಕೇಳೋ ಅಗತ್ಯ ಇಲ್ಲ. ಮತ್ತೆ ಮನುಷ್ಯ ಜನ್ಮದಲ್ಲಿ ನಾವು ಏನ್ ಕೇಳ್ಬೇಕಂದ್ರೆ, ನಿನಗೆ ಹೇಗೆ ಸೇವೆ ಮಾಡ್ಬೋದು ನಾವು ಅಂತ ಅದನ್ನ ಕೇಳ್ಬೇಕು. ಸೊ ಈಗ ನನಗೆ ಆಗ್ಲೇ ನನ್ನ ಸಲ ಓದ್ತಿದ್ಯಾ ನೀನು, ಪ್ರಭುಪಾದಲ್ಲಿ ಹೇಳ್ದಾಗೆ, ಇಲ್ಲಿ ಭಾವಾರ್ಥದಲ್ಲಿ ಹೇಳ್ದಾಗೆ, ಕೃಷ್ಣನ ಆಗ್ಲೇ ಎಲ್ಲ ಜೀವಿಗಳನ್ನು ಕೇಳ್ತಾ ಸಲ ಓದ್ತಿದ್ದ. ಎಲ್ಲೆಷ್ಟು ಕ್ರಿಮಿ ಕೀಟಗಳಿವೆ, 84 ಲಕ್ಷ ಜೀವರಾಶಿಗಳಿದೆ, ಎಲ್ಲರೂ ಕೂಡ ಯಾರು ಕೂಡ ದೇವರಿಗೆ ಮಂದಿರದಲ್ಲೋ ಹೋಗಿ, ಅವರು ಚರ್ಚಲ್ಲೋ ಹೋಗಿ ಮಾಸ್ಕಲ್ಲೋ ಪೂಜೆ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಏನ್ ಬೇಕು ಇದೆ, ಒಂದು ಇದು ಕೂಡ ಒಂದು ಚಿಕ್ಕ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಪಕ್ಷಿಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗ್ಬೇಕು, ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಶ್ರಮ ಪಡ್ಬೇಕು. ಹೇಳ್ತಾರೆ ಭಗವಂತನ ಹೇಗ್ ಮಾಡಿದಾರೆ, ಸ್ವಲ್ಪ ಶ್ರಮ ಪಡ್ಬೇಕು. ಏನು ಶ್ರಮ ಪಡದೆ ಅದು ಬಾಯಿರಲ್ಲೇ ಆಹಾರ ಬರೋದು. ಸೊ ಸ್ವಲ್ಪ ಶ್ರಮ ಪಡ್ಬೇಕು. ಸೊ ಆದರೆ ಅದಕ್ಕೆ ಆಹಾರ ರೆಡಿ ಇದೆ. ಒಂದು ಮರದಲ್ಲಿ ಬೇಕಾದಷ್ಟು ಹಣ್ಣು, ಎಷ್ಟು ಬೇಕು ಲೆಕ್ಕ ಅಷ್ಟು ಸಮೃದ್ಧಿ ಇದೆ ಭಗವಂತನ ಮಾಡಿರೋದು. ಹುಲ್ಲಿಗೆ ಇವಾಗ ಎಷ್ಟು ಹುಲ್ಲುಗಳು ಎಲ್ಲ ತಿನ್ನೋ ಪ್ರಾಣಿಗಳು ಬೇಕಾದಷ್ಟಿದೆ. ಫುಲ್ ಡೇ ಅವ್ರು ತಿಂತಾನೆ ಇರ್ತಾರೆ, 24 ಗಂಟೆ ತಿಂತಾ ಇದ್ರು. ಅವ್ರಿಗೆ ಅಷ್ಟು ಭಗವಂತನು ಮಾಡಿದ್ದಾನೆ. ಅದೇ ಮನುಷ್ಯನಲ್ಲಿ ನಾವು ಅನ್ಕೊಳ್ಳೋದು, ನಾವು ಅದನ್ನ ಶ್ರಮೆ ಪಟ್ಟು ನಾವು ಪಡಿಬೇಕು. ಎನಿವೆ, ಆದ್ರೂ ಈ ಪ್ರಾರ್ಥನೆಯಲ್ಲಿ ಅಟ್ಲೀಸ್ಟ್ ಭಗವಂತನ ಕೃತಜ್ಞತೆ ಅರ್ಪಿಸೋ ಭಾವನೆ ಇದೆ. ಸೊ ಅವ್ರು ಹೋಗಿ ಆ ಚರ್ಚಿನ ಅವರು ಹೊರಗೆ ಬಂದಾಗ ಅಲ್ಲಿ ಸರ್ಕಾರದ ಸಿಬ್ಬಂದಿಗಳು ಕೇಳಿದ್ದು, ಏನ್ ಕೇಳಿದ್ರಿ ದೇವರಿಗೆ? ಆ ದೇವರಿಗೆ ನಾವು ಕೇಳಿದ್ವಿ, ನಮ್ಗೆ ಬ್ರೆಡ್ ಕೊಡಿ. ಸೊ ದೇವ್ರು ಬ್ರೆಡ್ ಕೊಟ್ರ? ಸೊ ಬ್ರೆಡ್ ನಮ್ಗಿಲ್ಲ, ಚರ್ಚ್ ಒಳಗೆ ದೇವರು ಕೊಡ್ಲಿಲ್ಲ ನಾವು ಅಂತ ಹೇಳಿ. ದೇವ್ರು ಕೊಡ್ತಾ ಇದಾರೆ, ಆದ್ರೆ ಸದ್ಯಕ್ಕೆ ಅಲ್ಲಿ ಕೊಡ್ಲಿಲ್ಲ, ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅಲ್ಲೇನು ಸಿಗ್ಲಿಲ್ಲ ನಮ್ಗೆ. ನಮಗ್ ಕೇಳಿ ನಾವು ಕೊಡ್ತೇವೆ. ಸೊ ಹೇಳ್ತಾರೆ ಇವರೆಲ್ಲ. ಆಗ ಆ ಸಮಯದಲ್ಲಿ
ದೊಡ್ಡ ದೊಡ್ಡ ಟ್ರಕ್ಗಳು ತುಂಬಿಸ್ಕೊಂಡು ಬ್ರೆಡ್ ತುಂಬಿಸ್ಕೊಂಡು ಜನರಿಗೆ ವಿತರಣೆ. ಕೋವಿಡ್ ಇನ್ನೊಂದು ಟೈಮಲ್ಲಿ ಜನರು ಊಟ ಎಲ್ಲ ಕೊಡ್ತಾ ಇದ್ರು, ಇದೆಷ್ಟು ದೊಡ್ಡ ವ್ಯವಸ್ಥೆ ಮಾಡ್ತಾ ಇದ್ರು, ತುಂಬಾ ಕಷ್ಟಗಳ ಸಮಯ ಇತ್ತು. ಸೊ ಆ ರೀತಿಯಲ್ಲಿ ಆ ದೇಶಗಳಲ್ಲಿ ಇವರು ಜನರಿಗೆ ಈ ತರ ಚರ್ಚಿಂದ ಹೊರಗೋಗಿ ದೇವರಿಗೆ ನೋಡಿ, ಈಗ ನೋಡಿ ಯಾರು ದೊಡ್ಡವರು, ನಾವು ದೊಡ್ಡವರ, ನಿಮ್ಮ ದೇವರು ದೊಡ್ಡವರ? ಚರ್ಚ್ ಜನರು ಹೌದು ನೀವೇ ದೊಡ್ಡವರು, ನೀವೇ ನಮ್ಗೆ ಕೊಡ್ತಾ ಇದ್ದೀರ, ದೇವರು ಕೊಡ್ಲಿಲ್ಲ. ಸೊ ಪ್ರಭುಪಾದರು ಹೇಳೋದು, ಅವ್ರು ಕೇಳ್ಬೇಕಿತ್ತು ಪ್ರಶ್ನೆ, ಏನ್ ಕೇಳ್ಬೇಕಿತ್ತು, ನೀವು ಬ್ರೆಡ್ ತಯಾರಿ ಮಾಡ್ಲಿಕ್ಕೆ ಅದಕ್ಕೆ ಬೇಕಾದ ಧಾನ್ಯಗಳು ಎಲ್ಲಿಂದ ಬರ್ತವೆ? ಗೋಧಿ, ಆಟ ಬರ್ಬೇಕಂದ್ರೆ ಗೋಧಿ ಬೇಕು, ಅದು ಬೆಳೆದು ಇದರಲ್ಲಿ ಪ್ರಕೃತಿಯಲ್ಲಿ ಬರುವಂತದ್ದು. ಸೊ ಪ್ರಕೃತಿಯಲ್ಲಿ ಅದು ಯಾರು ಬರೆಸ್ತಾ ಇರೋದು? ಅದು ಬರೆಸ್ತಾ ಇರೋದು ಭಗವಂತ. ಅದಕ್ಕೆ ಬರೋ ಒಂದು ಬೀಜ ಇದೆ, ಆ ಬೀಜವನ್ನು ನಾವು ಸೃಷ್ಟಿ ಮಾಡ್ತೀವಿ, ಆ ಬೀಜವನ್ನು ಭಗವಂತನ ಸೃಷ್ಟಿ ಮಾಡ್ತೀವಿ. ನಾವೇನೇನೋ ಮಾಡ್ಬೋದು ಅದನ್ನ, ಎಲ್ಲ ಆಧುನಿಕ ವಿಜ್ಞಾನದಿಂದ ಅದನ್ನು ಬೇಗ ಬರೋ ತರ, ಇಲ್ಲ ಅದು ಇನ್ನೊಂಥರ ವೆರೈಟಿ ಆಗೋ ತರ ಏನೋ ಮಾಡ್ತಾರೆ. ಆದ್ರೆ ಇದನ್ನೆಲ್ಲ ಮಾಡೋದ್ರಿಂದಾನೇ ಹೇಳ್ತಾರೆ ಎಷ್ಟೋ ಕಾರಣಗಳಿದೆ. ಇದರಿಂದಾನೇ ನಮ್ಗೆ ಇವಾಗ ಕ್ಯಾನ್ಸರ್ ಎಲ್ಲ ಹೆಚ್ಚಿದೆ. ಯಾಕಂದ್ರೆ ಇವರು ಎಲ್ಲವೂ ಕೂಡ ನಿಸರ್ಗದಲ್ಲಿ ಹೋಗಿ ಏನೋ ಮಾಡ್ತಾ ಇದ್ದಾರೆ, ಅದನ್ನ ಸೇರಿಸಿ ಇದನ್ನ ಮಿಕ್ಸ್ ಮಾಡಿ ಏನೋ ಮಾಡ್ತಾ ಇದ್ದಾರೆ. ಈ ಜೆನೆಟಿಕ್ ಇಂಜಿನಿಯರಿಂಗ್ ಇದೆಲ್ಲ ಮಾಡೋದ್ರಿಂದ ಹೇಳ್ತಾರೆ ನಮ್ಮ ಆರೋಗ್ಯದಲ್ಲಿ ಯಾವ ನಮ್ಮ ಇದು ಶ್ವಾಸಕೋಶನೋ, ಹೃದಯನೋ, ಇಲ್ಲಾಂದ್ರೆ ಲಿವರ್, ಕಿಡ್ನಿನೋ, ಇದೆಲ್ಲ ನಮ್ಗೆ ನ್ಯಾಚುರಲ್ ಆಗಿ ಬೆಳೆದು ನ್ಯಾಚುರಲ್ ಆಗಿರೋ ಪದಾರ್ಥಗಳು ನಮಗೆ ದೇಹಕ್ಕೆ ಸರಿಯಾಗಿದೆ. ಆದ್ರೆ ಇವರು ಏನೇನೋ ಸೃಷ್ಟಿ ಮಾಡ್ತಾರೆ, ಈ ತರ ಆ ತರ ಇವರು ಬಯೋಟೆಕ್ನಾಲಜಿ ಅದು ಇದು ಮಾಡೋದ್ರಿಂದ ಇನ್ನೇನೋ ಆಗಿ ಕ್ಯಾನ್ಸರ್ ಎಲ್ಲ ಸಮಯದಲ್ಲಿ ಗೊತ್ತಾಗುತ್ತಿಲ್ಲ ಇಲ್ಲ. ಹಾಗೆ ನಮ್ಮ ಜೀವನ ಅವಧಿನ ಕಡಿಮೆ ಆಗ್ತದೆ. ಇವ್ರು ಮಾಡೋದು ಒಂದು ಉಪಾಯ ಮಾಡಕ್ ಹೋಗ್ತಾರೆ, ಒಂದು ಸಮಸ್ಯೆನ ಪರಿಹಾರ ಮಾಡಕ್ ಹೋಗ್ತಾರೆ, ಅದು ಇನ್ನೊಂದು ಸಮಸ್ಯೆ. ಹೇಳೋದು ಸಿಟಿ ಜೀವನದಲ್ಲಿ ಎಲ್ಲ ಜನರು ಬನ್ನಿ ಎಲ್ಲ ಇಂಡಸ್ಟ್ರಿ ಕೆಲಸ ಮಾಡಿ ಬೇಗ ನಿಮ್ಗೆ ಹಣ ಪ್ರಾಪ್ತಿ ಆಗುತ್ತೆ. ಆದ್ರೆ ಅದರಲ್ಲಿ ಎಲ್ಲ ಜನರು ಬಂದ್ರೆ ಅಲ್ಲಿ ನಮಗೆ ಓಡಾಡ್ಲಿಕ್ಕೆ ಮಾಡ್ಲಿಕ್ಕೆ ರಸ್ತೆಗಳು ಬೇಕು. ಸೊ ರಸ್ತೆಗಳು ಬೇಕಂದ್ರೆ ಒಂದು ರಸ್ತೆ ಮೇಲೆ ಹೋಗ್ಬೇಕು, ಇನ್ನೊಂದು ರಸ್ತೆ ಕೆಳಗೆ ಹೋಗ್ಬೇಕು, ಮತ್ತೆ ಇನ್ನೊಂದ್ ಕಡೆ ಅಂಡರ್ ಪಾಸ್, ಓವರ್ ಬ್ರಿಡ್ಜ್. ಇದು ಈ ತರ ನಾವು ಏನೋ ಈ ತರ ಹಿಂದೆ ಸುಖ ಇದೆ ಅಂತ ಅನ್ಕೊಂಡಿರೋದು ಅಷ್ಟೇ. ಇದಕ್ಕೆ ಶ್ರಮವೇ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಸ್ಟ್ರಗಲ್ ಮಾಡ್ತಾನೆ ಇದರಿಂದ ನಮಗೆ ಈ ಇಂದ್ರಿಯ ಸುಖದಲ್ಲಿ ಆನಂದ ಇಲ್ಲ, ಈ ರೀತಿ ಆನಂದ ಇಲ್ಲ. ವೈದಿಕ ಕಾಲದಲ್ಲಿ ಏನೂ ಇಲ್ಲ. ಹೇಳ್ತಾರೆ ಕೇವಲ ಸ್ವಲ್ಪ ಸ್ಥಳ ಇದ್ರೆ, ಒಂದು ಧಾನ್ಯಗಳನ್ನು ಬೆಳೆಸೋ ಒಂದು ಸ್ಥಳ ಇದ್ರೆ, ಮತ್ತೆ ಕೆಲವು ಹಸುಗಳಿದ್ರೆ ಸಾಕು, ಅಷ್ಟೇ ಜೀವನೋಪಾಯ ಆಗ್ಬಿಡ್ತಾ ಇತ್ತು. ಧಾನ್ಯ ಧನವಾನ್ ಗವಯೋ ಧನವಾನ್ ಅಂತ ಹೇಳ್ತಾರೆ. ಸೊ ಧಾನ್ಯ ಬೇಕು ಮತ್ತೆ ಹಸುಗಳು ಬೇಕು. ಸೊ ಇಷ್ಟಿದ್ರೆ ನಮ್ಮ ಜೀವನೋಪಾಯ ಫಿನಿಶ್, ನಮ್ಮ ಎಲ್ಲ ಆರ್ಥಿಕ ಇದು ಫಿನಿಶ್. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ಕಾರು, ಇದರಲ್ಲಿ ನಾವು ಆನಂದ ಅನ್ಕೊಳ್ತೇವೆ. ಇಲ್ಲ, ಆನಂದ ಇಲ್ಲ ಇದರಲ್ಲಿ. ಸೊ ಹೇಳ್ತಾರೆ ಈ ಕಾರ್ಗಳೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇದು ಒಂದು ದೇಶದಲ್ಲಿ ಆಗುತ್ತೆ, ಇನ್ನೊಂದು ದೇಶಕ್ಕೆಲ್ಲ ಕಳಿಸ್ತಾರೆ, ಇದೆಲ್ಲ ಮಾಡ್ತಾರೆ. ಸೊ ಈಗ ಇತ್ತೀಚೆಗೆ ಯಾವ್ದೋ ಒಂದು 3-4 ವರ್ಷದಿಂದ ಯಾವ್ದೋ ಒಂದು ದೊಡ್ಡ ಇದೆ ಜರ್ಮನಿ ದೇಶದಲ್ಲಿ ಎಷ್ಟೋ ಕಾರ್ಗಳು, ಎಲ್ಲ ಯಾವ ಕಾರ್ಗಳು ಸಾಮಾನ್ಯ ನಮ್ಮ ಇದರ ಮಾರುತಿ ಲೋವರ್ ಮಾಡಲ್ ಅಲ್ಲ, ಎಲ್ಲ ಲಕ್ಸುರಿ ಕಾರ್ಗಳು, 3,000-4,000 ಕಾರ್ಗಳು ಒಮ್ಮೆಲೆ ಆ ದೊಡ್ಡ ಶಿಪ್ ಅಲ್ಲಿ ಕಂಟೈನರ್ ಅಲ್ಲಿ ಹೋಗುತ್ತೆ ಅಮೆರಿಕಕ್ಕೆ. ಅದು ಇದು ಮಾಡೋದು ಜರ್ಮನಿಯಿಂದ ಹೋಗ್ತಾ ಇತ್ತು. ಹೋಗುವಾಗ ಒಂದು ಕ್ಷಣ ಇದರಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಫಿನಿಶ್. ಸೊ ನಾವು ಅನ್ಕೊಳ್ತೀವಿ ಎಲ್ಲ ಕಂಟ್ರೋಲ್ ಮಾಡ್ಬಿಟ್ಟಿದೀವಿ ಅಂತ, ಆದ್ರೆ ಹೇಳ್ತಾರೆ ಆ ಓಷನ್ ಅಲ್ಲಿ, ಆ ಸಮುದ್ರದಲ್ಲಿ ಎಂತ ದೊಡ್ಡ ಇದ್ರು ಕೂಡ ಅದ್ ಯಾವ ಟೈಮ್ ಕೂಡ ಏನ್ ಬೇಕಾದ್ರೆ. ಸೊ ಒಂದ್ಸಲ ಹೇಳ್ತಾರೆ ಕಂಟ್ರೋಲ್ ಇರುತ್ತಂತೆ, ಅವ್ರ ಕಂಟ್ರೋಲ್ ಮಿಷನರಿ ಅಲ್ಲಿ ಆಟೋಮ್ಯಾಟಿಕಲಿ ಇವಾಗೆಲ್ಲ ತುಂಬಾ ಎಲ್ಲ ಮಿಷಿನ್ಗಳ ಮೂಲಕ ನಡೆಯುತ್ತೆ. ಸಡನ್ ಆಗಿ ಅವ್ರಿಗೆ ಏನಾಗ್ತಾ ಇದೆ ಗೊತ್ತಾಗ, ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಇದೆ, ಸಡನ್ ಆಗಿ ಯಾಕೆ ಪ್ರಾಬ್ಲಮ್ ಆಯ್ತು, ಯಾಕೆ ಇದ್ರ ದೊಡ್ಡ ಶಿಪ್ ಕುಸಿತಾ ಇದೆ, ಈಗ ಟೈಟಾನಿಕ್ ಎಲ್ಲ ಕುಸಿತು ಅಂತ ಕೇಳ್ತೀವಲ್ಲ, ಅದೇ ರೀತಿಯಲ್ಲಿ ಈಗ ದೊಡ್ಡ ತುಂಬಾ ವಿಜ್ಞಾನ ಬೆಳೆದು ಹೋಗಿದೆ ಸಮುದ್ರದಲ್ಲಿ ಆ ಶಿಪ್ಗಳ ನೌಕೆಗಳನ್ನ ಇದು ಮಾಡೋದು. ಆದ್ರೂ ಕೂಡ ಅಲ್ಲೂ ಕೂಡ ಈ ಎನಿ ಟೈಮ್ ಯಾವಾಗಾದ್ರೂ ಕೂಡ, ಯಾಕಂದ್ರೆ ಇದೆಲ್ಲ ನಮ್ಮ ಕೈಯಲ್ಲ, ಇದೆಲ್ಲ ಬೇರೆ ದೇವತೆಗಳಿದ್ದಾರೆ. ಇವಾಗ ಒಂದು ರೀತಿ ಒಂದು ಉದಾಹರಣೆ, ನಾವೇನಾದ್ರೂ ಇವಾಗ ಪ್ರಸಾದ ತಗೋಣ, ಊಟ ಮಾಡೋಣ, ನಮಗೆ ತಟ್ಟೆ ತಂದಿಟ್ಟಿರ್ತಾರೆ, ನಾವು ನೋಡ್ತೀವಿ, ನೋಡಿದ ತಕ್ಷಣವೇ ಆಗ್ಲೇ ಇರುವೆಗಳೆಲ್ಲ ಮುಚ್ಚಿಬಿಟ್ಟಿರುತ್ತೆ ನಮಗೆ, ಅಯ್ಯೋ ಏನಪ್ಪ ಇರುವೆಗಳಿಗೆ ಮುಚ್ಚಿಬಿಟ್ಟಿದೆ. ಸೊ ಏನ್ ಮಾಡ್ತೀವಿ ನಾವು ಮನುಷ್ಯರಾದವರು, ಅದನ್ನ ಗಾಳಿಯಿಂದ ಉಫ್ ಅಂತ ಹೇಳಿದ್ರೆ ಇರುವೆಗಳು ಹೋಗ್ಬಿಡ್ತವೆ ಅಷ್ಟೇ, ಇನ್ನೇನು ಮಾಡ್ಬೇಕಾಗಿಲ್ಲ ನಾವು. ಯಾಕಂದ್ರೆ ಇರುವೆಗಳು ನಮ್ಮ ಮುಂದೆ ಏನದು. ಅದೇ ರೀತಿ ನಾವು ಅನ್ಕೊಳ್ತೇವೆ ದೊಡ್ಡ ವಿಜ್ಞಾನಿಗಳಾಗ್ಬಿಟ್ಟಿದ್ದೇವೆ ನಾವು,
ದೊಡ್ಡ ಉದ್ಯಮಿಗಳಾಗ್ಬಿಟ್ಟಿದ್ದೇವೆ ನಾವು. ಮನುಷ್ಯನ ನಾವು 21ನೇ ಶತಮಾನದಲ್ಲಿ ಇದು ಕಂಡುಹಿಡಿದು ಬಿಟ್ಟಿದ್ದೇವೆ. ಏನೂ ಇಲ್ಲ ನಾವು ಒಂದು ಇರುವೆಗಳಿಗಿಂತ ಕಡಿಮೆ ಇದ್ದಾಗೆ. ದೇವತೆಗಳಿದ್ದಾರೆ, ದೊಡ್ಡ ದೊಡ್ಡ ದೇವತೆಗಳು, ಸೂರ್ಯ ಚಂದ್ರ ಇದೆಲ್ಲ ನಿರ್ವಹಿಸುವಂತ ದೇವತೆಗಳು. ಅವ್ರು ಉಫ್ ಅಂದ್ರೆ ಸಾಕು, ನಾವು ಫಿನಿಶ್. ನಾವು ಅಲ್ಲಿ ದೊಡ್ಡ ಇದರಲ್ಲಿ ಹೋಗ್ತಾ ಇರ್ಬೋದು, ನಾವು ಇದರಲ್ಲಿ ನೌಕೆಯಲ್ಲಿ ನಾವು ಕಂಡುಹಿಡಿದ ದೊಡ್ಡ ಇದು ಅಂದ್ಕೊಂಡು ಒಂದು ಕ್ಷಣದಲ್ಲಿ ಅಲ್ಲಿ ಮುಳುಗೋದು. ದೊಡ್ಡ ದೊಡ್ಡ ರಾಕೆಟ್ಗಳು ಇದೆಲ್ಲ ತಯಾರಿ ಮಾಡ್ತಾರೆ, ಸ್ಪೇಸ್ ಇದಕ್ಕೆ ಸ್ಯಾಟಲೈಟ್ಗಳು, ಅದು ನಿಯಂತ್ರಣದಿಂದ ಹೋಗ್ಬಿಡುತ್ತೆ. ನಮ್ಮ ಕೈಯಲ್ಲಿಲ್ಲ, ಏನು ಕೈಯಲ್ಲಿಲ್ಲ. ಸೊ ನಮ್ಮ ಅಸ್ತಿತ್ವವನ್ನು ತುಂಬಾ ಚಿಕ್ಕದು ಅಂತ ಅರ್ಥ ಮಾಡ್ಕೊಳ್ಬೇಕು. ಅವಾಗ ಅರ್ಥ ಮಾಡ್ಕೊಂಡು ನಾವು ನಮ್ಮ ಅಸ್ತಿತ್ವ ಇರೋದು ಕೃಷ್ಣನನ್ನು ಸಂತೋಷಪಡಿಸ್ಲಿಕ್ಕೆ. ಕೃಷ್ಣನು ವಿಶ್ವಾತ್ಮ, ಕೃಷ್ಣನು ಭೂತಭಾವನ, ಕೃಷ್ಣನು ಭಗವಾನ್, ಅವನು ಜಗತಾಂ ಈಶ್ವರ. ಸೊ ಎಲ್ಲ ದೇವತೆಗಳು ಅವರನ್ನು ಗುರುತಿಸಿ ಅವನು ತೃಪ್ತಿಪಡಿಸ್ತಾ ಇದ್ದಾರೆ. ಸೊ ನಾವು ಕೂಡ ಮಾಡಬೇಕು. ಈ ಇಂದ್ರಿಯ ಸುಖವನ್ನು, ಇಂದ್ರಿಯ ಸುಖ ತಾತ್ಕಾಲಿಕ ಸುಖ, ನಿಜವಾದ ಇದು ಯಾವ ಕ್ಷಣದಲ್ಲಾದ್ರೂ ಫಿನಿಶ್ ಅಷ್ಟೇ, ಇದು ಜಟ್ಟಿ ಹೋಗ್ಬಿಡುತ್ತಲ್ಲ. ಸೊ ಇವರಿಗೆ ತಿಳಿಸ್ತಾ ಇದ್ದಾರೆ ವೀಣನಿಗೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನೀನು ಕೂಡ ಭಕ್ತಿ ಮಾಡ್ಬೇಕು, ನೀನು ಕೂಡ ಕೃಷ್ಣನನ್ನು ತೃಪ್ತಿಪಡಿಸ್ಬೇಕು. ನಿನ್ನ ಕೆಳಗಿರುವ ಇವರೆಲ್ಲ ಯಾರ ಇದ್ದಾರೆ ನಿನ್ನ ಪ್ರಜೆಗಳು, ಅವರು ಕೂಡ ಅದರಲ್ಲಿ ಭಕ್ತಿ ಕಾರ್ಯಗಳಲ್ಲಿ ಮಗ್ನರಾಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಕೇಳೋದಿಲ್ಲ ಒಂದ್ ಮಾತು. ಈಗ ಮುಂದೆ ಈಗ ವೇಣನು ಏನ್ ಹೇಳ್ತಾ ಅಂತ ಕೇಳ. ಒಳ್ಳೆ ಉಪದೇಶ ಆಯ್ತು, ಒಳ್ಳೆ ಉಪದೇಶ ಆದ್ರೆ ಇವಾಗ ಅದು ಯಾವ ರೀತಿ ತಗೊಂಡಿ ಅನ್ನೋದು ನಾಳೆ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು.